ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತು ಈ ಕಾರ್ಯಕ್ರಮವನ್ನು ದೇವರ ವಾಕ್ಯವನ್ನು ಆಲಿಸುತ್ತಾ ನಾವು ಆರಂಭ ಮಾಡೋಣ. ಯುವ ಜನರಿಗೆ ಹಿತನುಡಿ. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ. ಮೂರ್ಖರಿಗಾದರೂ ಜ್ಞಾನ ಶಿಸ್ತು ಎಂದರೆ ತಾತ್ಸಾರ. ಮಗನೇ, ನಿನ್ನ ತಂದೆಯ ಬೋಧೆಗೆ ಕಿವಿಗೊಡು, ನಿನ್ನ ತಾಯಿಯ ಉಪದೇಶವನ್ನು ತೊರೆಯದಿರು. ಅವು ನಿನ್ನ ತಲೆಗೆ ಸುಂದರ ಕಿರೀಟ, ನಿನ್ನ ಕೊರಳಿಗೆ ಕಂಠಾಭರಣ. ಮಗನೇ, ಪಾಪಿಗಳ ಪ್ರೇರಣೆಗೆ ಒಪ್ಪಿಗೆ ಕೊಡಲೇಬೇಡ. ಅವರು ನಿನಗೆ ನಮ್ಮೊಡನೆ ಬಾ, ಹೊಂಚು ಹಾಕಿ ಹತ್ಯೆ ಮಾಡೋಣ, ಪಾತಾಳ ಕಿಳಿಯುವವರನ್ನು, ನರಕ ನುಂಗುವಂತೆ ಅವರನ್ನು ಜೀವ ಸಹಿತ ಪೂರ್ತಿಯಾಗಿ ಕಬಳಿಸಿ ಬಿಡೋಣ ಬಾ. ಅಮೂಲ್ಯವಾದ ಸೊತ್ತನ್ನೆಲ್ಲ ಕಂಡು ಹಿಡಿಯೋಣ, ಕೊಳ್ಳೆ ಹೊಡೆದು ಮನೆ ತುಂಬಿಸಿಕೊಳ್ಳೋಣ ಬಾ. ನಮ್ಮೊಡನೆ ಪಾಲುಗಾರನಾಗಲು ಬಾ, ನಮ್ಮೆಲ್ಲರ ನಿಧಿ ಒಂದೇ ಆಗಿರಲಿ ಎಂದೆಲ್ಲ ಹೇಳುವರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಈ ಜ್ಞಾನೋಕ್ತಿ ಪುಸ್ತಕದಿಂದ ಕೇಳಿದಂಥ ವಾಕ್ಯಗಳು ಎಷ್ಟು ಸುಂದರವಾಗಿವೆ. ಈ ವಾಕ್ಯಗಳಲ್ಲಿ ಎಷ್ಟೊಂದು ಆಳವಾದಂತಹ ಒಂದು ಜಾಣ್ಮೆ ಅಡಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಪ್ರತ್ಯೇಕವಾಗಿ ಇದನ್ನು ಹೇಳಲಾಗಿದೆ ಯುವ ಜನರಿಗೋಸ್ಕರ. ಯಾಕಂತ ಹೇಳಿದರೆ, ಈ ಚಿಕ್ಕ ಮಕ್ಕಳು ಅವರು ಏನಾದರೂ ಹೆತ್ತವರು ಹೇಳಿದರೆ ಅದನ್ನು ತಕ್ಷಣಕ್ಕೆ ಸ್ವೀಕಾರ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರ ಅಸ್ತಿತ್ವ ಹೆತ್ತವರ ಮೇಲೆ ಅವಲಂಬನೆಯಾಗಿ ಉಂಟು. ಎರಡನೇದು, ಮಕ್ಕಳು ಮುದ್ದಾಗಿರ್ತಾರೆ. ಅವರು ಏನಾದರೂ ಹೇಳಿದರೆ ಅಥವಾ ಕೇಳಿದರೆ ಅದು ನಮಗೆ ಕೇಳಿಸಿಕೊಳ್ಳಲಿಕ್ಕೆ ತುಂಬ ಸಂತೋಷ. ಮತ್ತು ಅವರಲ್ಲಿ ಮುಗ್ಧತೆ ಉಂಟು. ಆದ್ದರಿಂದ ಅವರು ಇತರರು ಹೇಳಿದ್ದನ್ನು ತಕ್ಷಣಕ್ಕೆ ಗ್ರಹಿಸಿಕೊಳ್ಳುತ್ತಾರೆ. ಹಲವಾರು ವರ್ಷಗಳ ಹಿಂದೆ ನಾನು ಆಗ ಗುರುವಾಗಿದ್ದೆ. ಆದರೆ ಅದು ಮಂಗಳೂರಿನಲ್ಲಿ ಕಂಪ್ಯೂಟರ್ ಅದು ಕಲಿಯುವಂಥ ಒಂದು ಸಮಯವಿತ್ತು. ಅಂತ ಹೇಳಿದರೆ ಬಂದು ಕೆಲವೇ ಸಮಯ ಆಗಿತ್ತು. ಆ ಸಮಯದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ನಾನು ಹೋಗಿ ಈ ಕಂಪ್ಯೂಟರನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೆ. ದಿನ ಮಧ್ಯಾಹ್ನದ ಹೊತ್ತಿಗೆ ನನಗೆ ನೆನಪುಂಟು, ನಾನು ಪ್ರತಿಯೊಂದಕ್ಕೆ ಕೇಳ್ತಾ ಇದ್ದೆ. ಯಾಕಂತ ಹೇಳಿದರೆ ನನಗೆ ಈ ಒಂದು ವಿದ್ಯೆ ಕಲೀಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿತ್ತು. ಅದಕ್ಕಾಗಿ ನಾನು ಪ್ರಶ್ನೆಗಳನ್ನು ಕೇಳುತ್ತಾ ಕಲೀಲಿಕ್ಕೆ ಪ್ರಯತ್ನ ಪಡುತ್ತಿದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಈ ಹೇಳಿಕೊಡ್ತಿದ್ದಂಥ ಶಿಕ್ಷಕಿ ಅವರು ಹೇಳಿದ್ದಾರೆ ಏನಂತ ಹೇಳಿದರೆ, ಚಿಕ್ಕ ಮಕ್ಕಳು ಅವರು ತುಂಬ ಫಾಸ್ಟ್ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ ಅವರ ಮನಸ್ಸು ಮುಕ್ತವಾಗಿರ್ತದೆ, ಕುಲ್ಲವಾಗಿರ್ತದೆ. ನಾವು ಬೆಳೆದವರು ಏನಂತ ಹೇಳಿದರೆ ನಮ್ಮಲ್ಲಿ ತುಂಬ ಪೂರ್ವಗ್ರಹಗಳು ಇರ್ತವೆ, ಪ್ರಿಜುಡಿಸಸ್. ಅದಕ್ಕಾಗಿ ಏನಾದರೂ ನೋಡಿದರೆ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸ್ವಲ್ಪ ಹಿಂದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಈಗಾಗಲೇ ಒಂದು ರೀತಿಯ ಸ್ಟೀರಿಯೋ ಟೈಪ್ ರೆಕಾರ್ಡ್ ಮಾಡಿದಂಥ ಒಳಗೆ ಉಂಟು. ಅದಕ್ಕಾಗಿ ಇದೆಲ್ಲ ನನಗೆ ಗೊತ್ತುಂಟು ಎಂಬ ಒಂದು ಭಾವ ಇರ್ತದೆ. ಆದರೆ ಮಕ್ಕಳು ಹಾಗಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಅವರ ಮನಸ್ಸು ಕುಲ್ಲ ಆಗಿರ್ತದೆ. ಅದಕ್ಕಾಗಿ ಅವರು ಏನನ್ನು ಕೂಡ ಕಲೀಲಿಕ್ಕೆ ತುಂಬ ಚುರುಕಾಗಿರ್ತಾರೆ ಮತ್ತು ಮನಸ್ಸು ತೆರೆದಿರ್ತದೆ. ಬೆಳೆದಂತೆ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಒಂದು ಪ್ರಾಯ, ಈ ಚಿಕ್ಕ ಮಕ್ಕಳ ಪ್ರಾಯ ದಾಟಿ ನಂತರ ಟೀನೇಜ್ ಏನು ಹೇಳ್ತೇವೆ ನಾವು, ಯೌವನ ಪ್ರಾಯ.
ಈ ಪ್ರಾಯಕ್ಕೆ ಬರುವಾಗ ಸ್ವಲ್ಪ ದೇಹದಲ್ಲಿ ಬದಲಾವಣೆ ಆಗ್ತದೆ, ಮನಸ್ಸಿನಲ್ಲಿ ಬದಲಾವಣೆ ಆಗ್ತದೆ, ಮತ್ತು ಶಕ್ತಿ ಕೂಡ ಕೂಡಿ ಬರ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ವಿವೇಕಕ್ಕಿಂತಲೂ ಜಾಣ್ಮೆಗಿಂತಲೂ ಶಕ್ತಿ ಪ್ರಧಾನ, ನಾನು ಏನು ಕೂಡ ಮಾಡಬಲ್ಲೆ ಎಂಬ ಒಂದು ಯೋಚನೆ ಮನಸ್ಸಿನಲ್ಲಿ ಇರ್ತದೆ. ಶಕ್ತಿ ಉಂಟು, ಆದರೆ ಅದರ ಜೊತೆಗೆ ವಿವೇಕ ಕೂಡ ಇರಬೇಕು. ಈ ಪುಸ್ತಕದ ಬರಹಗಾರರು ಸೊಲೊಮನ್ ಅಂತ ಹೇಳಿದ್ದಾರೆ, ಆದರೆ ಖಂಡಿತವಾಗಿಯೂ ಅವರು ಬರೆದದಲ್ಲ. ಯಾಕಂತ ಹೇಳಿದರೆ ಈ ಪುಸ್ತಕ ಬರೆಯಲಿಕ್ಕೆ ಬರೆದಂಥ ಸಮಯ ಕ್ರಿಸ್ತಪೂರ್ವ 1 ಅಥವಾ 2 ಶತಮಾನ. ಸೊಲೊಮನ್ ಅರಸ ಆತನು ಜೀವಿಸಿದ್ದು ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ, 10ನೇ ಶತಮಾನದಲ್ಲಿ, 970ರಲ್ಲಿ. ಹಾಗಂತ ಹೇಳುವಾಗ ಈ ಅರಸ ಚಿಕ್ಕವನಿರುವಾಗ ದೇವರಲ್ಲಿ ಏನು ಪ್ರಾರ್ಥಿಸಿಕೊಂಡನಂತ ಹೇಳಿದರೆ, ನಾನು ಚಿಕ್ಕ ಪ್ರಾಯದಲ್ಲಿ ಅರಸನಾಗಿದ್ದೇನೆ, ಈ ರಾಜ್ಯದಲ್ಲಿರುವ ಜನರನ್ನು ನಡೆಸಿಕೊಂಡು ಹೋಗಲಿಕ್ಕೆ ನನ್ನಲ್ಲಿ ಬೇಕಾದಂಥ ಜಾಣ್ಮೆ ಇಲ್ಲ, ಅದಕ್ಕಾಗಿ ದೇವರೇ ನೀನು ನನಗೆ ಜಾಣ್ಮೆಯನ್ನು ನೀಡು, ನನ್ನ ಕೈಗೆ ಬಂದ ಈ ಅಧಿಕಾರವನ್ನು ಉಪಯೋಗಿಸಲಿಕ್ಕೆ ಸರಿಯಾದ ರೀತಿಯಲ್ಲಿ ಜನರನ್ನು ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಜಾಣ್ಮೆಯನ್ನು ನೀಡು ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡ. ದೇವರಿಗೆ ಈ ಪ್ರಾರ್ಥನೆ ತುಂಬ ಹಿಡಿಸಿತು. ಯಾಕಂತ ಹೇಳಿದ್ರೆ ಈತನು ಅಧಿಕಾರ ಕೇಳಲಿಲ್ಲ, ಅಥವಾ ಯುದ್ಧದಲ್ಲಿ ಜಯ ಕೇಳಲಿಲ್ಲ, ಧನ ಸಂಪತ್ತು ಕೇಳಲಿಲ್ಲ, ಬದಲಾಗಿ ಜಾಣ್ಮೆ ಕೇಳಿದನು. ದೇವರು ಹೇಳಿದರು, ನೀನು ಏನು ಕೇಳಿದ್ಯೋ ಅದಕ್ಕಿಂತಲೂ ಮಿಗಿಲಾಗಿ ನೀನು ಕೊಡ್ತೇನೆ, ಜಾಣ್ಮೆ ಕೊಡ್ತೇನೆ 100 ಪಟ್ಟು. ಅದರ ಜೊತೆಗೆ ಏನು ಮಾಡ್ತೇನೆ ಅಂತ ಹೇಳಿದರೆ ನೀನು ಏನು ಕೇಳಲಿಲ್ಲ ಧನ ಸಂಪತ್ತು ಅದನ್ನು ಕೂಡ ಕೊಡ್ತೇನೆ ಅಂತ ಹೇಳಿಕೊಂಡು. ಹೀಗೆ ನಾವು ನೋಡ್ತೇವೆ ಈ ಯೌವನ ಪ್ರಾಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ಒಂದು ಶಕ್ತಿ ಮತ್ತು ಒಂದು ಬಲ ಏನು ಮಾಡ್ತದೆ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಧೈರ್ಯ ಕೊಡ್ತದೆ, ಏನನ್ನು ಕೂಡ ಸಾಧಿಸಲಿಕ್ಕೆ ಶಕ್ತಳು ನಾನು ಅಂತ ಹೇಳಿಕೊಂಡು. ನಿಜ, ಯೌವನ ಪ್ರಾಯದಲ್ಲಿ ಆ ಒಂದು ಶಕ್ತಿ ಇರ್ತದೆ, ಆದರೆ ವಿವೇಚನೆ ಅದು ಮಾತ್ರ ಸ್ವಲ್ಪ ಹಿಂದಿನಿಂದ ಸಾಗ್ತದೆ. ಇತ್ತೀಚೆಗೆ ಯುವ ಜನರ ಹತ್ರ ಮಾತನಾಡುವಾಗ ನಾನು ಅವರಿಗೊಂದು ಪದ ಹೇಳಿದೆ, ಯೂತ್ ಹ್ಯಾವ್ ದ ಪವರ್ ಅಂತ ಹೇಳಿದರೆ ಅವರಲ್ಲಿ ಶಕ್ತಿ ಉಂಟು, ಬಟ್ ಆರ್ ಯು ಎಂಪವರ್ಡ್ ಅಂತ ಕೇಳಿದೆ. ನಿಮ್ಮ ಹತ್ರ ಶಕ್ತಿ ಉಂಟು, ಆದರೆ ನೀವು ಸಶಕ್ತೀಕರಣಗೊಂಡಿದ್ದೀರೋ? ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದಿದ್ದರೆ ಅದು ತುಂಬ ಹಾನಿ ಮಾಡಲಿಕ್ಕೆ ಸಾಧ್ಯ ಉಂಟು. ಅದೇ ಶಕ್ತಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸಿದರೆ ಯೋಜನೆಗಳನ್ನು, ಅದು ಆ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಬದಲಾಗಿ ಸಮಾಜಕ್ಕೆ ಕೂಡ ತುಂಬ ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಜಾಣ ವ್ಯಕ್ತಿ ಯುವಕರನ್ನು ಉದ್ದೇಶಿಸಿ ಏನು ಹೇಳ್ತಾನೆ ಅಂತ ಹೇಳಿದರೆ, ನಿನ್ನ ತಂದೆಯ ಬೋಧೆಗೆ ಕಿವಿಗೊಡು, ನಿನ್ನ ತಾಯಿಯ ಉಪದೇಶವನ್ನು ತೊರೆಯದಿರು, ಅವು ನಿನ್ನ ತಲೆಗೆ ಸುಂದರ ಕಿರೀಟ ಮತ್ತು ನಿನ್ನ ಕೊರಳಿಗೆ ಕಂಠಾಭರಣ. ಎಷ್ಟೊಂದು ಸುಂದರವಾದಂಥ ವಿಚಾರ ನೋಡಿ. ನಿನ್ನ ತಂದೆಯ ಬೋಧೆಗೆ ಕಿವಿಗೊಡು, ನಿನ್ನ ತಾಯಿಯ ಉಪದೇಶವನ್ನು ತೊರೆಯದಿರು. ಇವತ್ತು ಮಕ್ಕಳು ಏನು ಮಾಡ್ತಾರೆ? ಶಾಲೆಗೆ ಹೋಗ್ತಾರೆ, ಉತ್ತಮ ವಿದ್ಯಾಭ್ಯಾಸ ಅಲ್ಲಿ ಅವರಿಗೆ ಸಿಗ್ತದೆ. ಈ ವಿದ್ಯಾಭ್ಯಾಸ ಆ ಮಕ್ಕಳ ತಂದೆ ತಾಯಿಗೆ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಇಂತಹ ಒಂದು ಶಿಕ್ಷಣ ಇದ್ದಿರಲಿಲ್ಲ. ಈಗ ಹೊಸ ವಿಚಾರಗಳು. ಅದಕ್ಕಾಗಿ ಈ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ತಂದೆ ತಾಯಿ ಏನಾದರೂ ಹೇಳಿದರೆ ಅದೆಲ್ಲ ಹಳತ್ತು, ಬಿಟ್ಟು ಬಿಡಿ ಅದನ್ನು, ನಾವು ಏನನ್ನು ಓದುತ್ತೇವೆ ಮತ್ತು ಕಲಿಯುತ್ತೇವೆ ಅದು ಹೊಸತ್ತು, ನಮಗೆ ಶಿಕ್ಷಕರು ಹೇಳಿಕೊಟ್ಟಿದ್ದಾರೆ, ಅದಕ್ಕಾಗಿ ನಿಮ್ಮ ಹಿಂದಿನ ಕಾಲದ ಮಾತುಗಳೆಲ್ಲ ಈಗ ಪ್ರಸ್ತುತ ಅಲ್ಲ ಅಂತ ಅದನ್ನು ಬದಿಗೆ ಇಡುತ್ತಾರೆ ಅವರು. ಅದರ ಬದಲಾಗಿ ಒಂದು ವೇಳೆ ಶಿಕ್ಷಕರು ಏನು ಹೇಳಿಕೊಡ್ತಾರೆ, ತರಗತಿಯಲ್ಲಿ ಏನನ್ನು ಕಲಿತೇವೆ, ಪುಸ್ತಕದಲ್ಲಿ ಏನು ಓದಲಿಕ್ಕೆ ಸಿಗ್ತದೆ, ಅದೆಲ್ಲವನ್ನು ಜೊತೆಯಲ್ಲಿ ಹಾಕಿ ತಂದೆ ಮತ್ತು ತಾಯಿಯ ಬೋಧನೆ
ಹಾಗೂ ಅವರ ಈ ಉಪದೇಶ ಒಟ್ಟಾಗಿ ಹಾಕಿದರೆ ಎಷ್ಟೊಂದು ಸುಂದರ ಆಗ್ತದೆ ಜೀವನ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಬೇರು ಇಲ್ಲದ ಮರದ ಹಾಗೆ. ಆ ಭೂಮಿಯ ಮೇಲೆ ಮರ ಎಷ್ಟೇ ಚಂದ ಇದ್ದರೂ ಅದರ ಬೇರು ಆಳವಾಗಿ ಕೆಳಕ್ಕೆ ಹೋಗದಿದ್ದರೆ ಆ ಮರದ ಆಯುಷ್ಯ ಕ್ಷಣಿಕ, ಅದು ಬೀಳ್ತದೆ. ಮರದ ಬೇರು ಎಷ್ಟು ಗಟ್ಟಿಯಾಗಿ ಉಂಟೋ ಅಷ್ಟು ಗಟ್ಟಿ ಮತ್ತು ಸದೃಢವಾಗಿರ್ತದೆ ಮರ. ಈ ಬೇರು ಏನಾಗಿದೆ, ತಂದೆ ಮತ್ತು ತಾಯಿ ಅವರು ಕೂಡ ಅವರ ಹೆತ್ತವರಿಂದ ಈ ಜಾಣ್ಮೆಯನ್ನು ಪಡೆದಿದ್ದಾರೆ. ಅದಕ್ಕಾಗಿ ತಲೆ ತಲಾಂತರಗಳಿಂದ ಬಂದಂಥ ಜಾಣ್ಮೆ ಮತ್ತು ಅದರ ಜೊತೆಗೆ ಹೊಸತಾಗಿ ಕಲಿತಂಥ ಬುದ್ಧಿಶಕ್ತಿ ಮತ್ತು ವಿದ್ಯಾಭ್ಯಾಸ ಒಟ್ಟಾಗಿ ಹಾಕಿದರೆ ಸುಂದರವಾದಂಥ ಫಲ ಬರ್ತದೆ, ಉತ್ತಮ ಫಲ ಬರ್ತದೆ. ಇದೊಂದು ಮನಸ್ಸಿನಲ್ಲಿ ಇಡಬೇಕು. ಆದರೆ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ಇದು ಹಳತೆಲ್ಲ ಉಪಕಾರಕ್ಕೆ ಬರುವುದಿಲ್ಲ ಅಂತ ಅವರು ಬದಿಗೆ ಇಟ್ಟು ಬಿಡುವುದನ್ನು ನೋಡುತ್ತೇವೆ. ಈ ಸಂಗಡಿಗರು ಏನು ಮಾಡ್ತಾರೆ ಎಂಬುದನ್ನು ಈ ಬರಹಗಾರರು ಉತ್ತಮ ರೀತಿಯಲ್ಲಿ ನಮಗೆ ಹೇಳಿಕೊಡ್ತಾರೆ. ಒಂದು ಮಾತು ಉಂಟು, ನಿನ್ನ ಮಿತ್ರರು ಯಾರಂತ ಹೇಳು ಮತ್ತು ನೀನು ಯಾರಂತ ನಾನು ಹೇಳ್ತೇನೆ ಅಂತ ಹೇಳಿಕೊಂಡ್ರು. ಯಾಕಂತ ಹೇಳಿದರೆ ನಮ್ಮ ಮಿತ್ರರು ಅವರು ಯಾರಾಗಿರ್ತಾರೆ, ನಮ್ಮ ಯೋಚನೆ, ನಮ್ಮ ಆಚಾರ ವಿಚಾರಗಳು ತಾಳೆ ಬೀಳುವಂಥ ವ್ಯಕ್ತಿಗಳು. ಅದಕ್ಕಾಗಿ ಒಂದು ವೇಳೆ ಆ ಮಿತ್ರರು ಕೆಟ್ಟವರಾಗಿದ್ದರೆ ನಮ್ಮನ್ನು ಕೂಡ ಅವರ ಜೊತೆಯಲ್ಲಿ ಸೇರಿಸ್ತಾರೆ. ಒಂದು ವೇಳೆ ನಮ್ಮ ಮಿತ್ರರು ಅವರು ಸುಶಿಕ್ತರು ಮತ್ತು ಬುದ್ಧಿವಂತ ವ್ಯಕ್ತಿಗಳು, ಶಿಷ್ಟಾಚಾರವುಳ್ಳವರಾಗಿದ್ದರೆ ಅವರ ಜೊತೆ ಸೇರಿ ನಾವು ಕೂಡ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಪಾಪಿಗಳ ಪ್ರೇರಣೆಗೆ ಒಪ್ಪಿಗೆ ಕೊಡಲೇಬೇಡ. ಅವರೇನು ಮಾಡ್ತಾರೆ, ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತಾರೆ. ಮತ್ತೇನಾಗ್ತದೆ, ಒಂದು ಸಲ ಆ ದಾರಿಯಲ್ಲಿ ನಡೆದು ಮುಂದೆ ಹೋದರೆ ಮತ್ತೆ ಹಿಂದಕ್ಕೆ ಬರಲಿಕ್ಕೆ ತುಂಬ ಕಷ್ಟ. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ ಯಾವುದೇ ತಂದೆ ತಾಯಿ ಅವರಿಗೆ ಶಿಕ್ಷಣ ಜಾಸ್ತಿ ಇರಲಿಕ್ಕಿಲ್ಲ, ಆದರೆ ಅವರ ಮಕ್ಕಳು ಹಾಳಾಗಬೇಕಂತ ಯಾವಾಗಲೂ ಕೂಡ ಅವರು ಇಚ್ಛಿಸುವುದಿಲ್ಲ. ಅದಕ್ಕಾಗಿ ಅವರಲ್ಲಿ ನಮ್ಮಷ್ಟು ಬುದ್ಧಿವಂತಿಕೆ ಇಲ್ಲದಿದ್ದರೂ ಕೂಡ ಅವರ ಮನಸ್ಸು ಅದು ಶುದ್ಧವಾಗಿರ್ತದೆ ಮತ್ತು ನಮ್ಮ ಒಳಿತಿಗಾಗಿ ಅವರು ಏನನ್ನು ಕೂಡ ತ್ಯಾಗ ಮಾಡಲಿಕ್ಕೆ ತಯಾರಾಗಿರ್ತಾರೆ. ಆದ್ದರಿಂದ ಅವರ ಮಾತನ್ನು ಯಾವತ್ತೂ ಕೂಡ ಕಡೆಗಣಿಸಬಾರ್ದು, ಬದಲಾಗಿ ಅದನ್ನು ನಾವು ಸ್ವೀಕರಿಸಬೇಕು. ಎರಡನ್ನು ಕೂಡ ಒಟ್ಟಾಗಿ ಹಾಕಿದರೆ ನಮ್ಮ ಜೀವನ ಅತಿ ಉತ್ತಮವಾಗಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ ಇದನ್ನು ತೋರಿಸಿಕೊಡ್ತಾರೆ. ಪ್ರಿಯರೇ, ಈ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಾಗ ನಮ್ಮ ಮನೆಯಲ್ಲಿನ ಯುವಕರಿಗಾಗಿ ಹಾಗೂ ಸಮಾಜದಲ್ಲಿನ ಎಲ್ಲ ಯುವ ಜನರಿಗಾಗಿ ಇವತ್ತು ದೇವರಲ್ಲಿ ಪ್ರಾರ್ಥಿಸುವ, ಅವರಿಗೆ ದೇವರು ಬೇಕಾದಂಥ ಆ ಒಂದು ಬುದ್ಧಿಶಕ್ತಿ ಜಾಣ್ಮೆಯನ್ನು ನೀಡಲಿ ಮತ್ತು ಯುವ ಜನರು ಅದನ್ನು ಸ್ವೀಕಾರ ಮಾಡಿ ಅದು ತಮ್ಮ ಹಿರಿಯರ ಮಾತುಗಳನ್ನು ಕೇಳಿಕೊಂಡು ಹಾಗೂ ತಮ್ಮ ಬುದ್ಧಿಶಕ್ತಿಯನ್ನು ಒಟ್ಟಾಗಿ ಹಾಕಿ ಅವರ ಜೀವನ ಹಾಗೂ ಇತರರ ಜೀವನ ಅದು ಸುಂದರವಾಗುವಂತೆ ಅವರು ಆ ದಿಕ್ಕಿನಲ್ಲಿ ಮುಂದೆ ನಡೆಯಲಿ ಅಂತ ಪ್ರಾರ್ಥಿಸುವ. ಕರ್ತರಾದ ದೇವರೇ, ಈ ಜ್ಞಾನೋಕ್ತಿ ಪುಸ್ತಕದಿಂದ ನೀವು ನಮಗೆ ನೀಡಿದಂಥ ಈ ಉತ್ತಮ ಬುದ್ಧಿವಾದವನ್ನು ನಾವು ಕೇಳುತ್ತಿರುವಾಗ ನಮ್ಮ ಮನೆಯಲ್ಲಿನ ಪ್ರತಿಯೊಬ್ಬ ಯುವಕರಿಗಾಗಿ ಯುವತಿಯರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಭವಿಷ್ಯವು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳರು ಹಿರಿಯರಿಂದ ಹಾಗೂ ಏನು ಅವರು ಕಲಿಯುತ್ತಾರೆ ತರಗತಿಯಲ್ಲಿ ಮತ್ತು ಅನುಭವ ಇದೆಲ್ಲ ಕೂಡ ಒಟ್ಟಾಗಿ ಹಾಕಿ ಒಳಿತಾದ ರೀತಿಯಲ್ಲಿ ಜೀವಿಸಲು ಉತ್ತಮ ಜೀವನವನ್ನು ನಡೆಸಿಕೊಂಡು ಹೋಗಲು ಬೇಕಾದಂಥ ಕೃಪೆಯನ್ನು ಅವರಿಗೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೆನ್.